ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 270. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾದವರು ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಅನುಬಂಧ ಜೀವ ಜೀವಕ್ಕೆ ಪುರಾಕೃತದಿಂದ ಮನದ ರಾಗ ದ್ವೇಷ ವಾಸನೆಗಳದರಿ. ಅನುಬಂಧ ಜೀವ ಜೀವಕ್ಕೆ ಪುರಾಕೃತದಿಂದ ಮನದ ರಾಗ ದ್ವೇಷ ವಾಸನೆಗಳದರಿಯುವೋ. ತನುಕಾಂತಿ ಮೋಹ ವಿಕೃತಿಗಳು ಆ ತೊಡಗಿನವು. ಕೊನೆಯಿರದ ಬಲೆಯು ಅದು ಮಂಕುತಿಮ್ಮ. ಕೊನೆಯಿರದ ಬಲೆಯು ಅದು ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಹುಟ್ಟಿರುವ ಜೀವ ಸಂಕುಲವು ಅವುಗಳ ಪೂರ್ವಜನ್ಮದ ಕರ್ಮ ಫಲದಿಂದಲೇ ಅನುಬಂಧ ಸಂಬಂಧಗಳು ಇಲ್ಲಿ ಬೆಸೆಯುವಂತಹದ್ದು. ಆ ಮೂಲಕವೇ ಹುಟ್ಟು ಸಾವಿನ ನಡುವೆ ಸಹಸ್ರಾರು ಕ್ಷಣಗಳನ್ನು ಕಳೆಯುತ್ತವೆ. ಹೆತ್ತವರು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಂದು ಬಂಧು ಬಳಗ, ಸ್ನೇಹಿತರು, ಹೀಗೆ ಎಲ್ಲವೂ ಎಲ್ಲರೊಂದಿಗೆ ಒಂದಾಗುವಂತಹದ್ದು. ಒಂದಿಷ್ಟನ್ನು ನಾವು ಪಡಿತೇವೆ, ಒಂದಿಷ್ಟನ್ನು ಕಳೆದುಕೊಳ್ಳುತ್ತೇವೆ. ಇವೆಲ್ಲವೂ ಪೂರ್ವಜನ್ಮದ ಋಣದ ಮೂಲಕ ವಾಸ್ತವದಲ್ಲಿ ದೊರಕುವಂತಹದ್ದು. ಅದು ಎಲ್ಲವೂ ಪೂರ್ವ ನಿಶ್ಚಿತವಾದ ಸಂಗತಿಯಾಗಿದೆ. ಜೀವನವೆಂಬ ಪಯಣದಲ್ಲಿ ಮನಸ್ಸಿನಲ್ಲಿ ಮೂಡುವ ಕೋಪ, ಪ್ರೀತಿ, ದ್ವೇಷ, ವೈರತ್ವ, ಸ್ನೇಹ ಇವೆಲ್ಲವೂ ಜನ್ಮ ಜನ್ಮದ ಪೂರ್ವ ಸಂಬಂಧವಾಗಿದೆ. ಅಂತರಂಗ ಬಹಿರಂಗದ ಕ್ರಿಯೆಗಳು ಇಲ್ಲಿ ಭಿನ್ನ ಭಿನ್ನವಾಗಿ ವ್ಯಕ್ತವಾಗುತ್ತವೆ. ಇಲ್ಲಿರುವ ಜೀವಿಗಳೊಂದಿಗೆ, ವಸ್ತುಗಳೊಂದಿಗೆ ಅಂತರ್ ಸಂಬಂಧ, ವ್ಯಕ್ತಿಯ ದೇಹದ ಸೌಂದರ್ಯ ಅಥವಾ ಹೊಳಪು, ಅವುಗಳ ಆಕರ್ಷಣೆಯಿಂದ ಉಂಟಾಗುವ ಸಮಸ್ಯೆಗಳು ಇವೆಲ್ಲವೂ ಕೂಡ ಅಂತ್ಯವಿಲ್ಲದ, ಕೊನೆಯಿಲ್ಲದ ಬಲೆಯಂತೆ ಜೀವನದಲ್ಲಿ ನಮ್ಮನ್ನು ಅವು ಆವರಿಸಿಕೊಳ್ಳುತ್ತವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.